ನೀವು ಮಂಗಳೂರಿನಲ್ಲಿ ಮ್ಯಾಂಗ್ಳೂರ್ ಕ್ವಿಸಿನ್ ಟ್ರೈ ಮಾಡಿರ್ಬೋದು, ಕೇರಳ ಕ್ವಿಸಿನ್, ಆಂಧ್ರ ಕ್ವಿಸಿನ್, ತಮಿಳ್ ಕ್ವಿಸಿನ್, ಪಂಜಾಬಿ ಕ್ವಿಸಿನ್, ಅರಬ್ ಕ್ವಿಸಿನ್ ಅನ್ನು ಟ್ರೈ ಮಾಡಿರ್ಬೋದು. ಆದರೆ ನೀವು ರಾಜಸ್ಥಾನಿ ಕ್ವಿಸಿನ್ನ ಟ್ರೈ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ, ನಮ್ಮ ಜೊತೆ ಕರ್ಕೊಂಡೋಗ್ತೀವಿ ನಿಮ್ಮನ್ನ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮ್ಮನ್ನ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿರೋ ಘೂಮರ್ ಟ್ರೆಡಿಷನಲ್ ಥಾಲಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಒಳಗೆ ಹೋಗ್ತಾ ಇದ್ದಂತೆ ರಾಜಸ್ಥಾನ್ಗೆ ಬಂದಿರೋ ಫೀಲ್ ಬರುತ್ತೆ. ಯಾಕೆಂದ್ರೆ ಬರೀ ಫುಡ್ ಮಾತ್ರವಲ್ಲ, ರೆಸ್ಟೋರೆಂಟ್ ಒಳಗೆ ಡಿಸೈನ್ ಆಗಿರ್ಬೋದು, ಸ್ಟಾಫ್ಸ್ನ ಅಟೈರ್ ಹಾಗೂ ಇಲ್ಲಿನ ಆಂಬಿಯನ್ಸ್ ಒಳ್ಳೆ ರಾಜಸ್ಥಾನಿ ಫೀಲ್ ಕೊಡುತ್ತೆ. 495 ರುಪೀಸ್ಗೆ 24 ಐಟಮ್ಸ್ ಇರೋ ಥಾಲಿ ಸಿಗುತ್ತೆ. ಬರೀ ಇಷ್ಟೇ ಅಲ್ಲ, ಇದು ಅನ್ಲಿಮಿಟೆಡ್ ಆಗಿರುತ್ತೆ. 5 ರಿಂದ 10 ವರ್ಷದ ಮಕ್ಕಳಿಗೂ ಇಲ್ಲಿ 295 ರುಪೀಸ್ಗೆ ಥಾಲಿ ಸಿಗುತ್ತೆ. ಇಲ್ಲಿಯ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿ ಸರ್ವ್ ಮಾಡಿದ್ರು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹಾಗಾದ್ರೆ ಇಲ್ಲಿಯ ಫುಡ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಹಾಗಾದ್ರೆ ಈ ಪಾಲಕ್ ಬೋಡಿ, ಬೇರೆ ಸ್ವೀಟ್ ಐಟಮ್ಸ್, ಮತ್ತೆ ಚಪಾತಿ, ಆಮೇಲೆ ಗೀ ಹಾಕ್ತಾರೆ ಅವರು, ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ. ಮತ್ತೆ ಇನ್ನು ಆಕ್ಚುಲಿ 24 ಐಟಮ್ಸ್ ಇದೆ. ಪನ್ನೀರ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಫಾಸಿಲ್ ಹೇಗಿದೆ ಫುಡ್? ವೆಜಿಟೇರಿಯನ್ಸ್ಗೆಲ್ಲ ಉಂಟಲ್ಲ ಆಪ್ಷನ್ಸ್ ಅಷ್ಟು ಕೊಟ್ಟಿದ್ದಾರೆ. 24 ಬಗೆ ಅಂತ ಹೇಳಿದ್ರು ಉಂಟಲ್ಲ, ಅದು ಆಕ್ಚುಲಿ ಇನ್ನೂ ಬರಲಿಲ್ಲ. ಐಟಮ್ಸ್ ಇನ್ನೂ ಬಾಕಿ ಇದೆ. ಸೊ ಇವರಿಗೆ ಹಸಿವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 12-13 ಐಟಮ್ ಕೊಟ್ಟಿದ್ದಾರೆ. ಹಸಿವು ಕಂಟ್ರೋಲ್ ಆಗ್ತಿಲ್ಲ ನೋಡಿ, ತುಂಬಾ ತಿಂತಾ ಇದ್ದೇವೆ. ಇನ್ನ ಒಂದು 10 ಐಟಮ್ ಬರ್ಲಿಕ್ಕೆ ಬಾಕಿ ಇದೆ. ತಿನ್ನವರಿಗೆ ಮಾತ್ರ ಭರ್ಜರಿ ಭೋಜನ ಇಲ್ಲಿ. ಫಸ್ಟ್ ಟೈಮ್ ರಾಜಸ್ಥಾನಿ ಟ್ರೈ ಮಾಡ್ತಿರೋದು. ಇವನು ಕೂಡ ಫಸ್ಟ್ ಟೈಮ್. ನೀವು ಯಾವ ಐಟಮ್ ಅನ್ನು ಎಷ್ಟು ಸಲ ಕೇಳಿದ್ರು ಬಂದು ಕೊಡ್ತಾರೆ. ಪಾಲಕ್ ಪೂರಿ ನಾನೇ 3 ತಗೊಂಡೆ, ಇವನು 4 ತಗೊಂಡ, ಅಷ್ಟು ಕೊಡ್ತಾರೆ. ಸತ್ಯವಾಗ್ಲಿದ್ದೇನೆ, ಮೋಸ ಇಲ್ಲ. ಬಂದ್ರೆ ಎಲ್ಲರೂ ಬಂದು ಟ್ರೈ ಮಾಡಿ. ಸೊ ಇವರ ಫುಡ್ಡಲ್ಲಿ ಟೇಸ್ಟ್ ಅಂದ್ರೆ ಸ್ವೀಟ್ ಜಾಸ್ತಿ ಯೂಸ್ ಮಾಡ್ತಾರೆ. ಕಚೋರಿ ಅಂತ ಏನಾದ್ರು ಕೊಟ್ಟಿದ್ರು, ತುಂಬಾ ವೆರೈಟಿ ಇದೆ. ಸೊ ಯಾವುದು ಚೂಸ್ ಮಾಡ್ಬೇಕಂತ ಗೊತ್ತಾಗ್ತದೆ, ಎಲ್ಲ ಮಿಕ್ಸ್ ಮಾಡಿ ತಿನ್ಬೇಕಷ್ಟೇ. ಇವನಿಗೆ ಸ್ವಲ್ಪ ಹಸಿವು ಜಾಸ್ತಿ ಆಗಿ 2-3 ಸಲ ಎಲ್ಲ ಹಾಕಿಸಿ ತಿಂತಾನೆ. ಆಕ್ಚುಲಿ ದಹಿವಡ ಫಸ್ಟ್ ಟೈಮ್ ಟ್ರೈ ಮಾಡೋದಲ್ಲ. ಮ್ಯಾಂಗ್ಳೂರ್ ಅಂದ್ರೆ ಸ್ಪೈಸಿ ಫುಡ್ ಜಾಸ್ತಿ ಪ್ರಿಫರ್ ಮಾಡ್ತೇವೆ. ಬಟ್ ಇವರದು ತುಂಬಾ ಸ್ವೀಟ್ ಐಟಮ್ಸ್ ಇವತ್ತು ಜಾಸ್ತಿ ಅಲ್ಲ. ಕರೆಕ್ಟ್. ಭೋಜನ ಪ್ರಿಯರಿಗಂತೂ ಇಲ್ಲಿ ಹಬ್ಬ ಗಾಯ್ಸ್. ನೀನೇ 3 ಸಲ ರೈಸ್ ಹಾಕಿದ್ದ, 4 ಸಲ ಕರೀತಿದ್ದಾನೆ. ಮಿಡ್ಲಲ್ಲಿ ತುಂಬಾ ಸ್ವೀಟ್ ಹಾಕಿದ್ದಾರೆ. ಇವಾಗ ಸ್ವೀಟ್ ಜಾಸ್ತಿ ಇಷ್ಟ ನಂಗೆ ಗೊತ್ತಿಲ್ಲ. ಆಕ್ಚುಲಿ ನಾರ್ತ್ ಇಂಡಿಯನ್ ಆಕ್ಚುಲಿ ಅದು ಪ್ರಿಫರ್ ಮಾಡ್ತಾರೆ. ಮತ್ತೆ ಬಂದು ಕೇಳ್ತಿದ್ದಾರೆ ಗಾಯ್ಸ್ ರೊಟ್ಟಿ ಬೇಕಂತ. ಇನ್ನೂ ಅಷ್ಟು ತಿಂದಿದ್ದಾನೆ. ಒಂದು ಇದು 4 ಆಯ್ತು. ಪಾಲಕ್ ಫಿಫ್ತ್ ಟೈಮ್. ಅನೂಪ್ ಕುಮಾರ್ ತಿನ್ನುವಾಗ ಯಾವಾಗ ಓಪನ್ ಆಗಿ ತಿನ್ಬೇಕಲ್ಲ. ಬಟ್ ನಿಜ ಹಸಿ ಹೋಗೋದು ನನಗೆ ತಿನ್ಬೇಕು. ನಾ ತಿನ್ನೋದು ಕಡಿಮೆ ವಿಷಯ ಬೇರೆ. ಇವರು ಕೊಟ್ಟಿರ್ತಕ್ಕಂಥ ಐಟಮ್ಗೆ ಹೆಸರು ನಮಗೆ, ಕೆಲವು ಐಟಮ್ ಇದು ನಮಗೆ ಹೆಸರೇ ಗೊತ್ತಿಲ್ಲ. ಟೇಸ್ಟ್ ಚೆನ್ನಾಗಿದೆ. ಒಂದು ವೇಳೆ ರಾಜಸ್ಥಾನಿ ಕ್ವಿಸಿನ್ ಟ್ರೈ ಮಾಡ್ಬೇಕಂತಿದ್ರೆ ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡಬಹುದು. ವೀಕ್ಷಕರ, ಈ ವಿಡಿಯೋ ಇಷ್ಟ ಆಯ್ತಂತ ಭಾವಿಸುತ್ತೇವೆ. ಒಂದು ವೇಳೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಪಾನಿಪುರಿ ನೀರು ತರ ಇದೆ. ರಾಜಸ್ಥಾನಿಯಲ್ಲಿ ಸ್ವಲ್ಪ ಸ್ವೀಟ್ ಅನ್ನ ಪ್ರಿಫರ್ ಮಾಡ್ತಾರೆ, ನಾವೆಲ್ಲ ಸ್ಪೈಸಿ ತಿನ್ನೋದು. ನಮ್ಗೊಂದು ಬೇರೆನೇ ಅನುಭವ. ಇಷ್ಟ ಆಯ್ತಾ? ಓವರ್ ಆಲ್ ಕಾನ್ಸೆಪ್ಟ್ ಅಂದ್ರೆ ಸ್ವೀಟ್, ಖಾರ, ಅದು ಇದು ಎಲ್ಲ ಮಿಕ್ಸ್. ನಮಗೆ ತುಂಬ ಐಟಮ್ ತಿಂದಿದ್ದೇವೆ. ನಮಗೆಲ್ಲ ಹೆಸರು ಗೊತ್ತಿಲ್ಲ ಅಷ್ಟೇ. ಎಷ್ಟು ಐಟಮ್ ಇದೆ ಇವ ನೋಡಿ. 24 ಐಟಮ್ ಟೇಸ್ಟ್ ಮಾಡಿ ಸಖತ್ತಾಗಿದೆ ಗೈಸ್. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ.